ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಭಯಾನಕ ಜಾಗದ ಬಗ್ಗೆ ತಿಳಿಸಿಕೊಡುತ್ತೇನೆ. ಆ ಜಾಗಕ್ಕೆ ಹೋಗುವುದು ಬಿಡಿ, ಆ ಜಾಗದ ಹೆಸರನ್ನು ಹೇಳಲು ಸಹ ಅಲ್ಲಿನ ಸ್ಥಳೀಯರು ಹೆದರುತ್ತಾರೆ. ಅಲ್ಲಿನ ಸರ್ಕಾರ ಕೂಡ ಸ್ಥಳೀಯರು ಹಾಗೂ ಪ್ರವಾಸಿಗರು ಆ ದ್ವೀಪಕ್ಕೆ ಪ್ರವೇಶ ಮಾಡುವುದನ್ನು ನಿಷೇಧ ಮಾಡಿದ್ದಾರೆ. ಆ ಜಾಗದಲ್ಲಿ ಲಕ್ಷಾಂತರ ಪ್ರೇತಾತ್ಮಗಳು ತಿರುಗಾಡುತ್ತಿವೆಯಂತೆ. ಒಂದು ಪ್ರೇತಾತ್ಮ ಎದುರಿಗೆ ಬಂದಾಗ ಹೆದರುವ ನಮಗೆ ಲಕ್ಷಾಂತರ ಪ್ರೇತಾತ್ಮಗಳು ಒಂದೇ ಬಾರಿಗೆ ನಮ್ಮೆದುರು ಬಂದರೆ ಏನಾಗಬಹುದೆಂದು ಕಲ್ಪನೆ ಮಾಡಲು ಸಹ ಸಾಧ್ಯವಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಂತಹ ಭಯಾನಕ ಪ್ರದೇಶ ಹಾಗೂ ಅದರ ಹಿಂದಿರುವ ಭಯಾನಕ ಸತ್ಯ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಇಟಲಿಯ ವೆನೆಟಿಯನ್ ಲಗೋನ್ನಲ್ಲಿ ಒಂದು ದ್ವೀಪವಿದೆ. ಪೊವಿಗ್ಲಾ ಎನ್ನುವ ಹೆಸರಿನ ದೆವ್ವಗಳ ದ್ವೀಪವೆಂದೇ ಹೆಸರು ಪಡೆದುಕೊಂಡಿರುವ ಈ ದ್ವೀಪದ ಬಳಿ ಮೀನುಗಾರರು ಸಹ ಹೋಗುವ ಸಾಹಸವನ್ನು ಮಾಡುವುದಿಲ್ಲ. ಮೀನುಗಾರರ ಹೇಳಿಕೆಯ ಪ್ರಕಾರ ಅದೆಷ್ಟೋ ಬಾರಿ ಅವರ ಮೀನಿನ ಬಲೆಗೆ ಮನುಷ್ಯರ ಅಸ್ಥಿ ಪಂಜರಗಳು ಸಿಕ್ಕಿ ಹಾಕಿಕೊಂಡಿವೆಯಂತೆ. ಅಷ್ಟೇ ಅಲ್ಲದೆ ಈ ದ್ವೀಪದ ಒಳಗಡೆ ಹೋದವರು ಜೀವಂತವಾಗಿ ವಾಪಸ್ ಬಂದಿರುವ ಇತಿಹಾಸವೇ ಇಲ್ಲವಂತೆ. ಈ ದ್ವೀಪದ ಭಯಾನಕ ಚರಿತ್ರೆಯನ್ನು ನಾನು ನಿಮಗೆ ತಿಳಿಸುತ್ತೇನೆ, ಕೇಳಿ. ಚರಿತ್ರೆಯ ಪ್ರಕಾರ 1348ನೇ ಇಸವಿಯಲ್ಲಿ ಪ್ಲೇಗ್ ಎನ್ನುವ ಮಹಾಮಾರಿ ವ್ಯಾಪಿಸಿ ಸಾವಿರಾರು ಜನರು ಸಾವನ್ನಪ್ಪುತ್ತಾರೆ. ಪ್ಲೇಗ್ನಲ್ಲಿ ಮರಣ ಹೊಂದಿರುವ ಜನರ ಹೆಣಗಳನ್ನು ಆ ದ್ವೀಪದಲ್ಲಿ ಅಂತ್ಯಕ್ರಿಯೆ ನಡೆಸುತ್ತಾರೆ. ಆದರೆ 1630ರಲ್ಲಿ ಎರಡನೇ ಬಾರಿ ಪ್ಲೇಗ್ ವ್ಯಾಪಿಸಿದಾಗ ಅದರ ತೀವ್ರತೆ ಹೆಚ್ಚಾಗಿದ್ದ ಕಾರಣ ಅದರ ನಿರ್ಮೂಲನೆಗೆ ರೋಗದ ಲಕ್ಷಣಗಳಿರುವ ಸುಮಾರು 1,60,000 ಜನರನ್ನು ಆ ದ್ವೀಪದಲ್ಲಿ ಜೀವಂತವಾಗಿ ಸುಟ್ಟು ಹಾಕುತ್ತಾರೆ. ಈ ರೀತಿ ಜೀವಂತ ದಹನವಾಗಿರುವವರ ಅತೃಪ್ತ ಆತ್ಮಗಳು ಈ ದ್ವೀಪದಲ್ಲಿ ಈಗಲೂ ಸಹ ತಿರುಗಾಡುತ್ತಿರುತ್ತದೆಯಂತೆ. ರೋದನೆ, ಚೀರಾಟ, ನರಳಾಟಗಳು ಆ ದ್ವೀಪದ ಒಳಗಡೆಯಿಂದ ಈಗಲೂ ಸಹ ಕೇಳಿಸುತ್ತಿದೆಯಂತೆ. ಅನಂತರದ ದಿನಗಳಲ್ಲಿ ಆ ದ್ವೀಪವನ್ನು ದೆವ್ವಗಳ ದ್ವೀಪವೆಂದೇ ಜನರು ಕರೆಯಲಾರಂಭಿಸುತ್ತಾರೆ. ಆದರೆ 1800ರ ಉತ್ತರಾರ್ಧದಲ್ಲಿ ಆ ದ್ವೀಪದಲ್ಲಿ ಮಾನಸಿಕ ಅಸ್ವಸ್ಥರಿಗಾಗಿ ಒಂದು ಆಸ್ಪತ್ರೆಯನ್ನು ನಿರ್ಮಿಸಲಾಗುತ್ತದೆ. ಆದರೆ ಪ್ರೇತಾತ್ಮಗಳ ಕಾಟದಿಂದಾಗಿ ಆ ಆಸ್ಪತ್ರೆಯನ್ನು ಸಹ ನಿರ್ವಹಿಸಲಾಗುವುದಿಲ್ಲ. ಅಲ್ಲಿರುವ ಆಸ್ಪತ್ರೆಯ ಗೋಪುರದ ಗಂಟೆಯನ್ನು ತೆಗೆದು ಹಾಕಲಾಗಿದ್ದರೂ ಸಹ ಈಗಲೂ ಕೂಡ ಗಂಟೆಯ ಧ್ವನಿ ಆ ಒಂಟಿ ದ್ವೀಪದ ಒಳಗಡೆಯಿಂದ ಈಗಲೂ ಸಹ ಕೇಳಿಸುತ್ತಿದೆಯಂತೆ. ಕೊನೆಗೆ 1975ರ ಆಸುಪಾಸಿನಲ್ಲಿ ಆ ದ್ವೀಪವನ್ನು ಅಲ್ಲಿನ ಸರಕಾರ ಕೈಬಿಟ್ಟು ಸ್ಥಳೀಯರು ಹಾಗೂ ಪ್ರವಾಸಿಗರಿಗೆ ಆ ದ್ವೀಪಕ್ಕೆ ಹೋಗುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುತ್ತಾರೆ. ಪ್ರಪಂಚದ ಅತ್ಯಂತ ಭಯಾನಕ ದ್ವೀಪ ಪೊವಿಗ್ಲಾ ದ್ವೀಪದ ಬಗ್ಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.